ಎಡಿಬಿ ಸಾಲದ ಅಡಿಯಲ್ಲಿ ಕೈಗೆತ್ತಿಕೊಂಡ ಕುಡ್ಸೆಂಪ್ ಯೋಜನೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸಂಪೂರ್ಣ ವಿಫಲವಾಗಿದೆ ಎಂದು ಮಂಗಳೂರು ನಗರ ಬಿಜೆಪಿ ಅಧ್ಯಕ್ಷ ವೇದವ್ಯಾಸ್ ಕಾಮತ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ವಿಪೋ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಮಹಾನಗರ ಪಾಲಿಕೆ ತೆರಿಗೆದಾರರಿಗೆ ಹೊರೆಯನ್ನಷ್ಟೇ ಹಾಕಿದಲ್ಲದೆ ಯಾವುದೇ ಪ್ರಯೋಜನವನ್ನ ಕುಡ್ಸೆಂಪ್ ಯೋಜನೆಯ ಮೂಲಕ ನೀಡಿಲ್ಲ. ಇನ್ನು ಎಡಿಬಿ ಸಾಲದ ಮರುಪಾವತಿಗೆ ಪಾಲಿಕೆ ಹೆಣಗಾಡಬೇಕಾಗಿದೆ ಎಂದರು. ಕಳಪೆ ಕಾಮಗಾರಿಗಳಂತ ಗೊತ್ತಾಗಿ ಮನೆ ಮನೆಗೆ ಜೋಡಣೆ ಮಾಡುವ ಸಂದರ್ಭದಲ್ಲಿ ಅದು ವಿಫಲತೆಯನ್ನು ಕಂಡು ಎಲ್ಲ ಮ್ಯಾನ್ಹೋಲ್ಗಳು ಮತ್ತು ಆ ಪೈಪ್ಲೈನ್ಗಳು ಒಡೆದು ಎಲ್ಲ ಹೆಚ್ಚಿನ ಕಡೆ ಭಾಗದಲ್ಲಿ ಆ ಪೈಪ್ಲೈನ್ ಮತ್ತು ಮ್ಯಾನ್ಹೋಲಿಂದ ಬರುವಂಥ ಏನು ತ್ಯಾಜ್ಯ ಇದೆ ಅದು ಹತ್ತಿರದ ಇರುವಂಥ ಬಾವಿಗಳಿಗೆ ಇತರ ನೀರು ಕೊಡುವಂಥ ಜಾಗದ ವ್ಯವಸ್ಥೆಯಲ್ಲಿ ಅದು ಹೋಗಿದೆ. ಹಾಗಿರುವಾಗ ಸುರತ್ಕಲ್ ಪ್ರದೇಶ ಇರ್ಬೋದು, ಮಂಗಳೂರಿನ ಹೆಚ್ಚಿನ ಪ್ರದೇಶದಲ್ಲಿ ಬಾವಿಗಳು ಹಾಳಾಗಿ ಸಾರ್ವಜನಿಕರು ಬಹಳಷ್ಟು ಬಾವಿಗಳಿಂದ ನೀರನ್ನು ಕುಡಿಯುವಂಥ ಸಾರ್ವಜನಿಕರು ಸಂಕಷ್ಟವನ್ನು ಪಡ್ತಾ ಇದ್ದಾರೆ. ಇದು ಮಾತ್ರ ಅಲ್ಲ, ಮಳೆಗಾಲದಲ್ಲಿ ಕೂಡ ಈಗ ನಾವು ನೋಡ್ತಾ ಇದ್ದೇವೆ ನೀರಿನ ಏನು ಕಷ್ಟವನ್ನು ಹಲವಾರು ವಾರ್ಡ್ಗಳಲ್ಲಿ ಕುಡಿಯಲಿಕ್ಕೆ ನೀರಿಲ್ಲದೆ ಸಂಕಷ್ಟವನ್ನು ಪಡುವುದನ್ನು ನಾವು ನೋಡಿದ್ದೇವೆ. ಹಾಗಿರುವಾಗ ಮಂಗಳೂರಿನ ಬಾವಿಗಳು ಹೆಚ್ಚಿನ ಬಾವಿಗಳು ಹಾಳಾಗಲು ಈ ಒಂದು ಕಳಪೆ ಕಾಮಗಾರಿ ಕುಡ್ಸೆಂಪ್ನ ಕಡೆಯಿಂದ ಆದಂಥ ಕಳಪೆ ಕಾಮಗಾರಿ ಇದಕ್ಕೆ ಕಾರಣವೇ ಅಂತ ಹೇಳಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಡ್ತೀನಿ. ಇನ್ನು ಸುರತ್ಕಲ್ ಪ್ರದೇಶದಲ್ಲಿ ಒಳಚರಂಡಿಯ ಕಳಪೆ ಮಟ್ಟದ ಕಾಮಗಾರಿಯಿಂದಾಗಿ ಸ್ಥಳೀಯ ಬಾವಿಗಳ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆಯಾಗಬೇಕೆಂದು ಅವರು ಒತ್ತಾಯಿಸಿದರು.